ವಾರಣಾವದನ ತ್ರೈಲೋಕ್ಯ ಸುಮೋಗನ ವಾರಣಾವದನ ವಾರಣಾಸ್ಯ ವರದಾಯಕ ಸನ್ನುತ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ 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 ವಾರಣಾವದನ ತ್ರೈಲೋಕ್ಯ ಸುಮೋಗನ ತ್ರೈಲೋಕ್ಯ ಸುಮೋಗನ ತ್ರೈಲೋಕ್ಯ ಸುಮೋಗನ ವಾರಣಾವದನ ಇಂದಿರೆಗೆ ತಲೆಬಾಗಿ ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಚಕ್ರಾದ್ಯಮರರಿಂಗರಗೆ ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗೆ ನಾಂದಿಯುಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳದೊಂದಳಿಗೆ ಬಲವೊಂದು ಬೇಳುವೆ ನೀ ಕಥಾಮೃತವ
ಅಂತೆಯೇ ಬುದ್ಧಿಯುಳ್ಳ ಬುದ್ಧಿಜೀವಿಗಳಿಗೆ ಧೀಶಕ್ತಿಯ ಪ್ರಚೋದಕ ವಿಶಿಷ್ಟವಾದಂತಹ ಶಕ್ತಿಯಾಗಿ ಇರುವಂತಹ ಸೂರ್ಯನಾರಾಯಣನ ವಂಶದ ಪರಂಪರೆ ನಮ್ಮದಿದೆ. ಹಾಗಾಗಿ ಸೂರ್ಯವಂಶದ ಪರಂಪರೆಯಲ್ಲಿ ಹುಟ್ಟಿದಂತಹ ನಾನು ದಿಲೀಪ ನಾಮಕನಾಗಿದ್ದೇನೆ. ಒಂದು ವಿಷಯವನ್ನು ಸರಿಯಾಗಿ ಆಲೋಚಿಸುತ್ತಾ ಕುಳಿತರೆ ಬಹುಶಃ ಸೂರ್ಯವಂಶದ ಪರಂಪರೆ ನನ್ನ ಈ ಯೋಚನೆಗೆ ವಸ್ತುವಾಯಿತು ಅಥವಾ ಹಿನ್ನೆಲೆಯಾಯಿತು ಗೊತ್ತಿಲ್ಲ. ಸ್ವರ್ಗ ಎನ್ನುವುದು ನಮಗೆ ಸಮೀಪದ ರಾಜ್ಯಕ್ಕೆ ಹೋಗಿ ಬಂದಷ್ಟು ಸುಲಭ ಸಾಧ್ಯವಾದಂತಹ ವಿಷಯ. ಒಮ್ಮೆ ಸ್ವರ್ಗಾರೋಹಣ ಮಾಡಿ ಹಿಂತಿರುಗುವ ತಮಕದಲ್ಲಿ ಕಲ್ಪವೃಕ್ಷದ ಬುಡದಲ್ಲಿ ಮಲಗಿದ್ದಂತಹ ಕಾಮಧೇನುವನ್ನು ನಾನು ಗಮನಿಸದೇ ಹೋದೆ. ಕುಪಿತಳಾದಂತಹ ಕಾಮಧೇನು ನನಗೆ ಶಪಿಸಿಬಿಟ್ಟಳಂತೆ. ಮಗಳಾದಂತಹ ನಂದಿನಿಯ ಸೇವೆಯ ಮೂಲಕವಾಗಿ ನಿನಗೆ ಈ ಶಾಪ ವಿಮೋಚನೆಯಾಗುತ್ತದೆ ಅಂತ. ಒಳ್ಳೆ ಶಾಪ ಪ್ರಾಪ್ತಿಯಾಗುತ್ತದೆ ಅಂತ ಆದರೆ ಇಂತಹ ಶಾಪ ಪ್ರಾಪ್ತಿಯಾಗಬೇಕು. ಮತ್ತೊಮ್ಮೆ ಸ್ವರ್ಗಕ್ಕೋ ಆ ನಂದಿನಿಯೊಂದಿಗೋ ಕಾಮಧೇನುವಿನೊಂದಿಗೋ ವ್ಯವಹರಿಸುವಂತ ಬಹುದೊಡ್ಡ ಅವಕಾಶ ಒಂದು ಪ್ರಾಪ್ತಿಯಾಗುತ್ತದೆ ಎಂದಾದರೆ ಇಂತಹ ಶಾಪಗಳು ಮೂಡುಬರಗಳಿಂದಲೇ ನಾನು ತಿಳಿದವರು. ಹೀಗೆ ವಸಿಷ್ಠಾನುಗ್ರಹದಿಂದ ನಂದಿನಿಯ ಸೇವಾಭಾಗ್ಯವು ನನಗೆ ಪ್ರಾಪ್ತಿಯಾಯಿತು. ನಾವು ದಂಪತಿಗಳಿಬ್ಬರು ಆ ಮಹಾತಾಯಿ ನಂದಿನಿ ಕೊಟ್ಟಂತಹ ಹಾಲನ್ನು ನಾವು ಅದು ಕೂಡ ಅಮೃತೋಪಮವಾದಂತಹ ಹಾಲನ್ನು ಕುಡಿದ ಮೂಲಕವಾಗಿ ನಾನು ಪುತ್ರನೊಬ್ಬನಿಗೆ ಜನ್ಮವನ್ನು ಕೊಡುವುದಕ್ಕೆ ಸಾಧ್ಯವಾಯಿತು. ಸಾರ್ಥಕ ಪುತ್ರನೆಂದು ಪರಿಭಾವಿಸುತ್ತಾ ಅವನಿಗೆ ರಘುವೆಂದು ಹೆಸರನ್ನಿಟ್ಟೆ. ಬದುಕಿನ ಪರಿಪೂರ್ಣತೆ ತಾನೇ. ಹಾಗಾಗಿ ಮನಸ್ಸಿನಲ್ಲಿ ಯೋಚಿಸಿತು, ಪ್ರಪಂಚ ನನ್ನನ್ನು ಕಟ್ಟುವ ಎಂಬುದೇ ಕರೆಯುತ್ತಾರೆ. ನನಗಾಗ ಅನ್ನಿಸಿದು ಉಕ್ಕಿನಂತಹ ದೃಢತೆ ಉಳ್ಳ ಬಲಿಷ್ಠವಾದ ದೇಹ ಉಳ್ಳವನೇ ನಾನಾಗಿರುವುದರಿಂದ ನನ್ನನ್ನು ಕಟ್ಟುವ ಹೀಗೆಂದು ಕರೆದಿರಬಹುದು. ದಿಲೀಪ ಎನ್ನುವುದು ನಾಮಕರಣದ ಹೆಸರು, ಕಟ್ಟುವ ಎನ್ನುವುದು ಬಹುಶಃ ನನ್ನ ಸಾಧನೆಯ ಹೆಸರು. ಆಗ ನಾನು ಯೋಚಿಸಿದೆ, ದುರ್ಬಲವಾದಂತಹ ಒಂದು ದೇಹದಲ್ಲಿ ಬಲಿಷ್ಠವಾದಂತಹ ವಿಚಾರಧಾರೆಗಳು ಹುಟ್ಟುವುದಕ್ಕೆ ಸಾಧ್ಯ ಇದೆ, ಬಲಿಷ್ಠವಾದಂತಹ ಭೌತಿಕತೆ ಎನ್ನುವುದಕ್ಕೆ ಸಾಧ್ಯತೆ ಇದೆ. ಈ ಬಲಿಷ್ಠವಾದಂತಹ ಭೌತಿಕತೆಯ ಪ್ರತೀಕವಾಗಿ ನಾನು ಈಗ ಆಲೋಚಿಸ್ತಾ ಇದ್ದೇನೆ. ಪ್ರಾಯ ಮೀರುತ್ತಾ ಇದೆ, ಮತ್ತೆ ಸಿಂಹಾಸನಕ್ಕೆ ಅಂಟಿಕೊಳ್ಳುತ್ತಾ ಅಧಿಕಾರವನ್ನೇ ನಾನು ಅನುಭವಿಸುತ್ತಾ ಇರುವುದು ಸಾರ್ಥಕ ಅಲ್ಲ ಅಂತ ಭಾವಿಸಿ ಮಗನಾದಂತಹ ರಘುವಿಗೆ ಪಟ್ಟಾಭಿಷೇಕವನ್ನು ಮಾಡಿದ್ದೆ. ನನಗೊಂದು ಆಸೆ ಇದೆ, 100ನೇ ಯಾಗವನ್ನು ಪರಿಪೂರ್ಣವಾಗಿ ನೆರವೇರಿಸುವುದರ ಮೂಲಕವಾಗಿ ಮೂಲಪುರುಷನಾದಂತಹ ವೈವಸ್ವತನು ರಾರಾಜಿಸುತ್ತಿರುವಂತಹ ಆ ಸಭೆಯಲ್ಲಿ ನನಗೊಂದು ಅವಕಾಶ ಸಿಗಬೇಕು ಅಲ್ಲ. ದಿಲೀಪನಾಗಿ ಸೂರ್ಯವಂಶೀಯನಾಗಿ ಹಾಗೆ ಯೋಚಿಸುವುದು ಅಪರಾಧವಾಗಲಿಕ್ಕಿಲ್ಲ. ಹೀಗೆಂದು ಪರಿಭಾವಿಸಿ ರಘು ರಾಜ ಎಂದು ನಾನೇ ಕರೆಯದಿದ್ರೆ ಪ್ರಪಂಚ ಇನ್ಯಾರು ಕರೆಯುವುದಕ್ಕೆ ಮೊದಲುಗೊಳ್ಳುವುದಕ್ಕೆ ಸಾಧ್ಯ ಇದೆ. ಯಾರು ಯುವರಾಜ ಪಟ್ಟಾಭಿಷೇಕವನ್ನು ಮಾಡಿದ್ದಾನೆ, ನಾನೇ ಅವನನ್ನು ರಘುರಾಜ ಅಂತ ಕರೆಯುತ್ತಾ ಇದ್ದೇನೆ. ಸಭೆಗೊಮ್ಮೆ ಬರಲಿ ನೋಡೋಣ. ಯುವರಾಜನಾದಂತಹ ರಘು ಸಭಾಸ್ಥಾನಕ್ಕೆ ಬರಲಿ ಎಂಬುದಾಗಿ ಆಜ್ಞೆಯಾಯಿತು. ಯಾಕಿರಬಹುದು ಎಂಬುದಾಗಿ ನಾನು ತರ್ಕಿಸಬಲ್ಲೆ. ನಿಮ್ಮ ಮನಸ್ಸಿನಲ್ಲಿರುವುದು ಯಜ್ಞ ವಿಚಾರ ತಾನೇ. ನಿಮ್ಮ ಜೀವನದ ಸಾರ್ಥಕತೆಯ ಪರಮೋಚ್ಚ ಬಿಂದುವೇ ಶತಯಾಗ. ಈ ಶತಯಾಗದ ಬಗ್ಗೆ ನೀವು ಚಿಂತಿಸ್ತಾ ಇದ್ದೀರಿ. ನಿಮ್ಮ ಆಧ್ಯಾತ್ಮಿಕ ಉನ್ನತಿಗಾಗಿ ನೀವು ಆಯ್ದುಕೊಂಡದ್ದು ಯಜ್ಞವನ್ನೇ. ಇದು ಕ್ಷತ್ರಿಯರಿಗೆ ಉಚಿತವಾದದ್ದು, ಧರ್ಮವೇ ಆಗುತ್ತೆ. ಹಾಗಾಗಿ 99 ಯಾಗವನ್ನು ಮಾಡಿ ಮುಗಿಸುವಾಗ ನಿಮ್ಮೊಟ್ಟಿಗೆ ನಾನು ಸಹಕರಿಸಿದವನು. ಈ ಹಿಂದೆ ಯಜ್ಞಕ್ಕೆ ಹೇಗೆ ನಾನು ಸಹಕಾರವನ್ನು ಕೊಟ್ಟಿದ್ದೇನೋ ಅದೇ ರೀತಿಯಲ್ಲಿ 100ನೇ ಯಾಗಕ್ಕೂ ನನ್ನ ಸಹಕಾರವಿದೆ. ಸಕಲ ಸಿದ್ಧತೆಗಳ
ಮುಂದೇನು ಆಜ್ಞೆ? ಮಾತನ್ನ ಹೇಳ್ತೇನೆ ಕೇಳು. ವಿಶೇಷವಾಗಿ ಸೂರ್ಯವಂಶೀಯರು ಸಾಧಿಸಬೇಕಾದ ಶತಮಾನವನ್ನು. ಕಾರಣ ಅದು ಮುಖ್ಯವಲ್ಲ. ಶತಮಕವನ್ನು ಸಾಧಿಸುವುದರ ಮೂಲಕವಾಗಿ ಸ್ವರ್ಗದ ಸಭೆಯಲ್ಲಿ ವಿಶಿಷ್ಟವಾದಂತಹ ಸ್ಥಾನಮಾನವನ್ನು ಹೊಂದಿಕೊಳ್ಳುವುದು ಅದು ನಮಗ ಅಗತ್ಯದ ವಿಷಯ. ಕುಮಾರ, ಈ 100ನೇ ಯಾಗಕ್ಕೆ ಒಂದು ಮುಟ್ಟಿದ ಈ ಸಂದರ್ಭದಲ್ಲಿ ಒಂದು ರೀತಿಯ ಆತಂಕ ನನ್ನಲ್ಲಿ ಹೋಗಿದೆ. ಯಾವಾಗ ಸತ್ಕಾರ್ಯವು ಸತ್ಪ್ರೇರಣೆಯಿಂದ ಸದಾಚಾರ ಸಂಬಂಧದಿಂದ ನಡೆಯುತ್ತದೆಯೋ ಅಲ್ಲಿ ವಿಘ್ನಗಳು ಸಹಜವಾಗಿ ಕುಮಾರ, 100ನೆಯ ಯಾಗವಾಗಿರುವುದರಿಂದ 99 ಯಾಗವನ್ನು ನಿರಾಳವಾಗಿ ಮಾಡಿ ಮುಗಿಸಿದ ನನಗೆ ಈ ಯಾಗದಲ್ಲಿ ಒಂದು ಸಣ್ಣ ಶಂಕೆ ಇದೆ ಕುಮಾರ. ಏನದು? ಹಾಗಿದ್ದರೆ ಈ ಯಾಗದ ದುರ್ಗದ ರಕ್ಷಕನಾಗಿ ಹೋಗಬಹುದಾದವರು ಯಾರು? ಆ ಕುರಿತಾಗಿ ನೀನು ಏನನ್ನು ಯೋಚಿಸಿದ್ಯಾ? ಕಾರಣ ಉಂಟು ಕುಮಾರ. ಎಂತಹ ಮಹತ್ತಾದಂತಹ ಕೃತಿಯನ್ನಾದರೂ ಸಹ ಲಘುವೆಂದು ಸ್ವೀಕರಿಸಿ ಲಘುವಾಗಿ ಮಾಡಿ ಮುಗಿಸಬಲ್ಲಂತಹ ಲಘುವಾಗುವ ನೀನು. ಹಾಗಿದ್ದರೆ ಈ ಕುರಿತಾಗಿ ನಿನ್ನ ಯೋಚನೆಯರು ಯಾರು ಯಾಗ ರಕ್ಷಕನಾಗಿ ಹೋಗುವಂತದ್ದು? ಜನಕ, ಈ ಕುರಿತಾಗಿ ಚಿಂತೆಯೇ ನಮಗೆ. ಈ ಬಗ್ಗೆ ನಾವು ಚಿಂತಿಸಬೇಕಾದ ಯಜ್ಞ ರಕ್ಷಣೆಗಾಗಿ ಯಾರು ಹೋಗುವುದು, ಯಾರನ್ನು ಕಳಿಸಲಿ ಎಂಬಂತಹ ಪ್ರಶ್ನೆ. ನಮ್ಮಲ್ಲಿ ಸಾವಿರಾರು ಮಹಾಭಟರೆಲ್ಲ ಇದ್ದಾರೆ, ಸೇನಾಪತಿಗಳೆಲ್ಲ ಇದ್ದಾರೆ, ಅವರು ಸಮರ್ಥರೇ, ಅವರನ್ನು ಕಳಿಸಬಹುದು. ಆದರೆ ಅದು ಸಾಧುವಾದೀತೆ. ಯಾಕಂದ್ರೆ ಈ ಬಾರಿಯ ಯಾಗದ ದುರ್ಗದ ರಕ್ಷಣೆ ಎನ್ನುವುದು ಹೇಗಿರಬೇಕು ಗೊತ್ತಾ ಕುಮಾರ? ಸಂಪತ್ತನ್ನು ನಾಗ ಹೇಗೆ ರಕ್ಷಿಸುತ್ತದೆಯೋ ಆ ರೀತಿಯ ರಕ್ಷಣೆ ಕುದುರೆಗೆ ಈ ಬಾರಿ ಅಗತ್ಯ ಇದೆ. ನಿಮ್ಮ ಯೋಗ್ಯತೆಯ ಸ್ಥಾನವನ್ನು ಯಥಾಮತಿಯಾಗಿ ತುಂಬಿದ ನಾನು ನಿಮ್ಮ ಯೌವನ ಸ್ವರೂಪನಾಗಿ ನಾನಿರುವಾಗ ಮತ್ತೊಬ್ಬರನ್ನು ಕಳಿಸುವುದಕ್ಕಾಗ್ತದೆ. ನೀವು ಮಾಡಿದರೆ ನಾನು ಮಾಡಿದ ಹಾಗೆ, ನಾನು ಮಾಡಿದರೆ ನೀವು ಮಾಡಿದ ಹಾಗೆ. ಹಾಗಾಗಿ ಈ ದಿಗ್ವಿಜಯವನ್ನು ನಾನೇ ಮಾಡಿದರೆ ಅದು ನೀವು ಮಾಡಿದ ಹಾಗಾಗ್ತದೆ. ಹಾಗಾಗಿ ನೀವು ಆಜ್ಞೆಯನ್ನು ಕೊಟ್ಟರು ಹೋದಾದರೆ ತುರಗದ ಹಿಂಬಾಲಕನಾಗಿ ಹೋಗಿ ಧರಣಿಪರ ಧರ್ಮವನ್ನೆಲ್ಲ ಮುರಿದು ಕುದುರೆಯನ್ನು ಸಂರಕ್ಷಣೆ ಮಾಡಿ ಕಪ್ಪ ಕಾಣಿಕೆಯನ್ನು ನಾವು ಪಡೆಯುತ್ತೇವೆ. ಯಜ್ಞದ ಹೃದಯವೇ ತ್ಯಾಗ, ಯಜ್ಞ ವೇದಿಕೆಯಲ್ಲಿ ಪ್ರಧಾನವಾದುದು ದಾನ. ಹಾಗಾಗಿ ಕಪ್ಪ ಕಾಣಿಕೆಗಳ ಅಗತ್ಯ ನಮಗಿದೆ. ಈ ಯಜ್ಞ ವೇದಿಕೆಯಲ್ಲಿ ಯಾರು ಬಂದು ಏನು ಕೇಳಿದರೂ ಇಲ್ಲ ಅಂತ ಹೇಳೋದಕ್ಕಿಲ್ಲ. ಹಾಗಾಗಿ ಆ ದ್ರವ್ಯವನ್ನು ಸಂಗ್ರಹಿಸುವುದು ಯಾಗದ ಮುಖ್ಯ ಅಂಗವಾಗಿರುತ್ತದೆ. ಜನಕ, ಯಜ್ಞದ ಹೃದಯವು ದಾನವೇ, ತ್ಯಾಗವೇ. ಹಾಗಾಗಿ ಈ ದಾನಕ್ಕೆ ಬೇಕಾದಂತಹ ಈ ದ್ರವ್ಯಗಳನ್ನು ನಾವು ಸಂಗ್ರಹಿಸುವುದಕ್ಕಾಗಿ ಈ ಹೊತ್ತು ಹೊರಡಲೇಬೇಕಾಗ್ತದೆ. ನೀವು ಆಜ್ಞೆಯನ್ನು ಕೊಟ್ಟರೆ ಇದೀಗಲೇ ಕುದುರೆಯ ರಕ್ಷಕನಾಗಿ ಹೋಗಿ ಬೇಕಾದ ದ್ರವ್ಯವನ್ನು ನಾನು ಸಂಪಾದಿಸಿಕೊಂಡು ಬರ್ತೇನೆ. ಅಷ್ಟೇ ಅಲ್ಲ, ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಾಡುವಂತಹ ಪ್ರತಿಯೊಂದು
ಹಾಗೆ ತಾನೆ ಹಸಿದವನ್ನ ಸಿಂಹಕ್ಕೆ ತನ್ನ ದೇಹದ ಮಾಂಸವನ್ನು ಕೊಡುವುದಕ್ಕೆ ಸಿದ್ಧರಾದವರು. ಅಂತಹ ಮಹಾತ್ಮರಾದಂತಹ ನಿಮ್ಮ ಯಾಗದ ರಕ್ಷಣೆಯನ್ನು ರಕ್ಷಿಸುವುದು ದೊಡ್ಡದಾಗಲಿಕ್ಕೆಲ್ಲ ಅನುಜ್ಞೆಯನ್ನು ಕೊಡಬೇಕು. ಅನುಜ್ಞೆಯನ್ನು ಕುಮಾರ, ಮರಿಸಿಂಹವು ಗರ್ಜಿಸಿದರೂ ಅದು ಸಿಂಹ ಗರ್ಜನೆಯೇ ತಾನೆ. ನನ್ನ ಸಾರ್ಥಕ ಪುತ್ರನಾಗಿ ಈ ರಾಜಸ್ಥಾನದಲ್ಲಿ ನೀನು ವಿಶ್ರಮಿಸಿದೆ ಕುಮಾರ. ಪೂರ್ಣ ವಿಶ್ವಾಸ ನನಗಿದೆ. ವಿಜಯಲಕ್ಷ್ಮಿಯನ್ನು ಪೂರ್ಣ ಪ್ರಮಾಣದಲ್ಲಿ ಒಲಿಸಿಕೊಂಡು ಬಾ, ಶ್ರೇಯಸ್ಸಾಗಲಿದೆ. ಧನ್ಯನಾದೆ, ಧನ್ಯನಾದೆ. ಹಾಗಾಗಿ ಗುರುಗಳಿಗೆ ವಂದಿಸಿದ್ದೇನೆ, ತಾಯಿಯಲ್ಲಿ ಅನುಜ್ಞೆಯನ್ನು ಪಡೆದಿದ್ದೇನೆ. ತೀರ್ಥರೂಪರು ಅನುಗ್ರಹವನ್ನು ಆಶೀರ್ವಾದವನ್ನು ಮಾಡಿದ್ದಾರೆ. ಆದ್ದರಿಂದ ಚತುರಂಗ ಸೇನೆಯನ್ನು ಕೂಡಿಕೊಂಡು ನಡೆಯುತ್ತೇನೆ, ಮುಂದೆ ನಡೆಯುತ್ತೇನೆ. ಅನುಸರಿಸುತ್ತಾ ಕೆಲವಾರು ರಾಷ್ಟ್ರಗಳಿಗೆ ನಾವು ಬಂದಿದ್ದೇವೆ. ಅಂಗ ಕಳಿಂಗವೇ ಮೊದಲಾದಂತಹ ರಾಜರ ಅದಟನ್ನು ಮುರಿದು ಕಪ್ಪಗಾಣಿಕೆಯನ್ನು ಸಂಗ್ರಹಿಸಿದ್ದೇವೆ. ಹೀಗೆ ದಕ್ಷಿಣಾಮುಖವಾಗಿ ಈ ಯಜ್ಞಾಶ್ವವು ಸಾಗುತ್ತಾ ಉಂಟು. ದಕ್ಷಿಣಾಭಿಮುಖವಾಗಿ ಬಂದಂತಹ ಯಜ್ಞಾಶ್ವ ಸ್ತ್ರೀ ರಾಜ್ಯವನ್ನು ಪ್ರವೇಶಿಸಿ ಅಲ್ಲಿಂದ ಮುಂದೆ ಉತ್ತರಾಭಿಮುಖವಾಗಿ ನಡೆಯುತ್ತಿರುವಂತಹ ಈ ಯಜ್ಞಾಶ್ವವನ್ನು ಹಿಂಬಾಲಿಸುತ್ತಾ ನಾವು ಬಂದಿದ್ದೇವೆ. ಒಂದು ರೀತಿಯಲ್ಲಿ ಈ ಜಂಬೂದ್ವೀಪಕ್ಕೆ ನಾವು ಪ್ರದಕ್ಷಿಣೆಯನ್ನು ಮಾಡಿದೆವೋ ಎಂಬ ಹಾಗೆ ಇಡೀ ಜಂಬೂ ದ್ವೀಪವನ್ನೇ ಇದು ಸುತ್ತುವರಿಯುತ್ತಾ ಉಂಟು. ಮುಂದೆ ಅಯೋಧ್ಯೆ, ಹೆಚ್ಚಿಗೆ ದೂರವೇನೂ ಇಲ್ಲ. ಹೀಗೆ ಹೊರಬರುತ್ತಾ ಏನು ದೂತರು ಬಂದು ಹೇಳ್ತಾ ಇದ್ದಾರಲ್ಲ, ನಮ್ಮ ಯಜ್ಞಾಶ್ವವು ಕಾಣಿಸುವುದಿಲ್ಲ ಅಂತ. ನಮ್ಮ ರಕ್ಷಣೆಯಲ್ಲಿರುವಂತಹ ಯಜ್ಞಾಶ್ವ ಹೇಗೆ ಎಲ್ಲಿಗೆ ಹೋಯಿತು? ಎಲ್ಲಿಗೆ ಹೋಗುವುದಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಭದ್ರವಾದಂತಹ ಕಾವಲಿದೆ. ಹಾಗಿದ್ರೆ ಇದಕ್ಕೆ ಇದ್ದ ಹಾಗೆ ಯಜ್ಞಾಶ್ವವು ಮಾಯವಾಗಬೇಕಾಗಿದ್ರೆ ಏನೋ ಕಾಣದ ಕೈಯ ಒಂದು ಕೈವಾಡವೇ ಇರಬೇಕು. ರಕ್ಕಸರ ಮಾಯಾಜಾಲ ಇದ್ರೂ ಇರಬಹುದು, ಅಥವಾ ದೇವತೆಗಳ ಆ ಮಾಯ ಇದ್ರೂ ಇರಬಹುದು. ವಿನಃ ಮನುಷ್ಯ ಮಾತ್ರದವರಿಗೆ ಅಪಹರಿಸುವುದಕ್ಕೆ ಸಾಧ್ಯವಿಲ್ಲ. ಏನು ಮಾಡೋಣ ಅಂತ ಗೊತ್ತಾಗುವುದಿಲ್ಲ. ಯಾವಾಗ ಪುರುಷ ಪ್ರಯತ್ನದಿಂದ ಸಾಧಿಸುವುದಕ್ಕಾಗುವುದಿಲ್ವೋ ಆವಾಗ ದೀಪವನ್ನೇ ನಾವು ಮರೆ ಹೋಗಬೇಕಾಗ್ತದೆ. ಹಾಗಾಗಿ ದೇವರೇ ನಮ್ಮನ್ನು ರಕ್ಷಿಸಬೇಕು, ದಾರಿ ತೋರಿಸಬೇಕು. ನಮಗೆ ಸದಾ ಅನುಗ್ರಹವನ್ನು ಮಾಡಿಕೊಂಡು ಬಂದಂತಹ ಆ ನಂದಿನಿ ದೇವಿಯನ್ನೇ ಸ್ತುತಿಸುವುದು ಯೋಗ್ಯವಲ್ಲವೇ? ತಾಯೇ ದೇವಿ ನಂದಿನಿಯೇ ಅನುಗ್ರಹಿಸಮ್ಮ, ಅನುಗ್ರಹಿಸು, ಬಂದೆಯ ತಾಯೇ. ಜಯ 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 ದಿಕ್ಕು ಕಾಣದೆ ಇರುತ್ತಿರುವ ಹೊತ್ತಿಗೆ ನಾನು ಧ್ಯಾನಿಸಿದೆ.
ನನ್ನ ಜನ್ಮಕ್ಕೂ ನೀನೇ ಕಾರಣ ಅಂತ ನಾವು ಕೇಳಿದ್ದೇವೆ. ಸತ್ಯ. ಅಮೃತೋತ್ತಮವಾದ ನಿನ್ನ ಆ ಹಾಲಿನ ಪ್ರಭಾವದಿಂದಲೇ ನಾನು ಜನಿಸಿದವನಂತೆ ಅಲ್ವೇ ತಾಯೇ. ಕಷ್ಟ ಕಾಲದಲ್ಲಿ ನೀನಲ್ಲದೆ ಮತ್ತಾರಿದ್ದಾರೆ. ಕಷ್ಟ ಕಾಲದಲ್ಲಿ ಸಹಾಯಕ್ಕೆ ಬರುವುದು ತಂದೆ ತಾಯಿಗಳಲ್ಲಿ. ಹಾಗೆ ತಾಯಿಯಾಗಿ ತಂದೆಯಾಗಿ ಗುರುವಾಗಿಯೇ ನಿನ್ನನ್ನು ನಂಬಿಕೊಂಡು ಬಂದವರು. ನನ್ನಿಂದ ಪರಿಪಾಲಿಸಲ್ಪಡುತ್ತಿರುವಂತಹ ಯಜ್ಞಾಶ್ವವು ನನ್ನ ಕಣ್ಣಿನಿಂದ ದೂರವಾಗಿದ್ದರು. ನನ್ನ ಕಣ್ಣಿಗೆ ಗೋಚರಿಸುವುದಿಲ್ಲ. ಯಾಕೆ ಹೀಗಾಯಿತು ಎಂಬುದಾಗಿ ಯೋಚಿಸಿದರೂ ನನಗೆ ಉತ್ತರ ಸಿಗುವುದಿಲ್ಲ. ಏನು ಮಾಯವೋ ಗೊತ್ತಿಲ್ಲ. ಆದರೆ ಸರ್ವಜ್ಞಳಾದಂತಹ ನಿನಗೆ ಗೊತ್ತಿರದೇ ಇರಲಿಕ್ಕಿಲ್ಲ. ಎಲ್ಲವನ್ನು ತಿಳಿಯುವ ಶಕ್ತಿ ನಿನಗುಂಟು. ಹಾಗಾಗಿ ಅಮ್ಮ, ಎಲ್ಲಿಗೆ ಹೋಯಿತು ನನ್ನ ಯಜ್ಞಾಶ್ವ ಅಂತ ನೀನು ಹೇಳಿದ್ರೆ ಬಹುದೊಡ್ಡ ಉಪಕಾರ ಮಾಡಿದ. ಹಾಗಾಗಿ ಯಾಕೆ ಗೊತ್ತುಂಟ? ನಿನ್ನ ತಂದೆಯವರು 100 ಯಾಗವನ್ನು ಮಾಡಿ ಮುಗಿಸಿದರೆ ಆ ದೇವಲೋಕದ ಗದ್ದುಗೆ ನಿನ್ನ ತಂದೆಯವರಿಗೆ ಆಗುತ್ತದೆ ಎಂಬ ಉದ್ದೇಶದಿಂದ, ಭಯದಿಂದ ಆತ ಮಾಯದಿಂದ ಆ ತುರಗವನ್ನು ಅಪಹರಿಸಿದ್ದಾನೆ. ಇದೇನು ಅವನಿಗೆ ಹೊಸತೇನಲ್ಲ. ಹಲವು ಬಾರಿ ಈತ ಹಾಗೆ ಮಾಡಿದ್ದು ಉಂಟು. ಹಾಗಂತ ನೀನು ಚಿಂತಿಸಬೇಡ ನೋಡು. ಆ ದೇವೇಂದ್ರನನ್ನು ಎದುರಿಸುವುದಕ್ಕಾಗಿ ನಿನಗೆ ದೈಹಿಕ ಮಾನಸಿಕ ಎಳತನವನ್ನು ನನ್ನ ವರಬಲವಾಗಿ ನೀಡಿದ್ದೇನೆ. ಅಷ್ಟು ಮಾತ್ರವಲ್ಲ, ದೇವೇಂದ್ರ ಎಲ್ಲಿದ್ದಾನೆ ಎಂಬುದನ್ನು ತಿಳಿಯುವುದಕ್ಕಾಗಿ ನಿನಗೆ ದಿವ್ಯ ದೃಷ್ಟಿಯನ್ನು ನೀಡಿದ್ದೇನೆ. ಹೋಗು ಮಗನೇ, ಹೋಗು, ಜಯಶಾಲಿಯಾಗಿ ಬಾ. ಧನ್ಯನಾದೆ ತಾಯೇ, ಧನ್ಯನಾದೆ. ದೇವೇಂದ್ರನಿಂದ ಹೀಗಾಯಿತು ಎಲ್ಲ. ನಂದಿನಿ ದೇವಿ ಅನುಗ್ರಹಿಸಿದಂತಹ ದಿವ್ಯ ದೃಷ್ಟಿಯಿಂದ ಹೀಗೆ ಮೇಲೆ ನೋಡುವಾಗ ದೇವೇಂದ್ರನು ಅಶ್ವವು ನನ್ನ ಕಣ್ಣಿಗೆ ಗೋಚರಿಸುತ್ತಾ ಇದೆ. ಎಲ್ಲ ಎತ್ತರದಲ್ಲಿರುವಂತಹ ಆಕಾಶ ಮಾರ್ಗದಲ್ಲಿ ಸಾಗುತ್ತಿರುವಂತಹ ಆ ದೇವೇಂದ್ರನನ್ನು ತರಾತಳಕ್ಕೆ ಉರುಳಿಸುವುದಕ್ಕಾಗಿ ದಿವ್ಯ ಮಾರ್ಗಣವನ್ನು ಪ್ರಯೋಗಿಸುತ್ತೇನೆ. ದೇವೇಂದ್ರ ಬಂದೆಯ? ಇದು ಒಂದನೇ ನಿನಗೆ ವಂದಿಸಿಕೊಂಡಿದ್ದೇನೆ. ಹಾಗೆ ನಮ್ಮ ಸಂಸ್ಕಾರ ದೇವತೆಗಳಲ್ಲಿ ನೀನು ಜ್ಯೇಷ್ಠನಾದವನು, ಸುರೇಂದ್ರ ಅಧಿಕಾರದಲ್ಲಿಯೂ ಶ್ರೇಷ್ಠನಾದವನು. ನಿನ್ನಂತಹ ಪುಣ್ಯಾತ್ಮರೇ ಲೋಕದಲ್ಲಿ ಇಲ್ಲ ಅಂತ ಪ್ರತೀತಿ. ಯಾಕೆ ಶತಕೃಪವನ್ನು ಮಾಡಿದವನು. ಇಷ್ಟೆಲ್ಲ ಯೋಗ್ಯತೆಗಳು ನಿನಗಿದ್ರೂ ಕೂಡ ಪಾಪದಲ್ಲಿ ಯಾರು ಅಂತ ಹೇಳಿದ್ರು ನೀನು. ಶಾಪವನ್ನು ಪಡೆದವರಲ್ಲಿ ಯಾರು ಶ್ರೇಷ್ಠ ಅಂತ ಹೇಳಿದ್ರೆ ನೀನು. ನಿನ್ನಷ್ಟು ಪಾಪವನ್ನು ಪಡೆದವರೇ ಇಲ್ಲ. ಹಾಗಾಗಿ ಎಲ್ಲ ಕಳ್ಳತನದಲ್ಲಿ ಯಾರು, ವ್ಯಭಿಚಾರದಲ್ಲಿ ಯಾರು, ಅಲ್ಲಿಯೂ ಕೂಡ ನಿನಗೆ ಮಹತ್ತರವಾದಂತಹ ಸ್ಥಾನ ಇದೆ.
ದೇವೇಂದ್ರ, ಇಂತಹ ಕೃತ್ಯವನ್ನು ನೀನು ಮಾಡಬಹುದೇ? ಯಜ್ಞದಿಂದಲೇ ನೀವು ಬೆಳೆದವರು, ಯಜ್ಞದಿಂದಲೇ ನೀವು ಬದುಕಿದವರು, ಯಜ್ಞದಿಂದಲೇ ಈ ಭೂಮಿಯು ಸಮೃದ್ಧಿಯನ್ನು ಬೆಳೆ ಆಗ್ತದೆ. ಹಾಗಾಗಿ ಯಾವನು ವೇದ ವಿರೋಧಿಯೋ ಅವನು ಯಜ್ಞ ವಿರೋಧಿ, ಯಾವನು ಯಜ್ಞ ವಿರೋಧಿಯೋ ಅವನು ವೇದ ವಿರೋಧಿ. ವೇದ ವಿರೋಧವಾದ ಯಜ್ಞ ವಿರೋಧವಾದ ಕಾರ್ಯವನ್ನು ನೀನು ಮಾಡ್ತಾ ಇದ್ದಿ. ಸರಿಯೇನೋ ಇದು? ಯಾಕಾಗಿ ನಮ್ಮ ಅಶ್ವವನ್ನು ಅಪಹರಿಸಿದ್ದಿ ನೀನು? ಮಾತುಗಾರರು ಅತಿ ವಿರಳವಾಗಿರುವುದು. ಎಲ್ಲರೂ ಮಾತನ್ನೇ ಆಡುದು, ಆದರೆ ಆಡುವ ಮಾತಿನಲ್ಲಿ ಅರ್ಥ ಇರುವುದಿಲ್ಲ. ಬುದ್ಧಿವಂತ ಮಾತ್ರ ಅಲ್ಲ, ಮಾತುಗಾರನು ಹೌದು, ಬುದ್ಧಿವಂತನು ಹೌದು. ವ್ಯಂಗ್ಯವಾಗಿ ವರ್ತನೆಯ ಮಾತುಗಳಿಂದ ಎದುರಾಳಿಯನ್ನು ಹೇಗೆ ಆ ಮನಸ್ಸನ್ನು ಸಂಕುಚಿತಗೊಳಿಸಬೇಕು ಎಂಬ ಮಾತಿನ ಆ ಮಂಟಪ ಉಂಟಲ್ಲ, ಮಾತ್ರವಲ್ಲ ಎದುರಾಳಿಯ ಹೃದಯದಲ್ಲಿ ಒಂದು ಭಯವನ್ನು ಹುಟ್ಟಿಸುವುದಕ್ಕೆ ಮಾತಿನಿಂದಲೇ ಪ್ರಯತ್ನವನ್ನು ಮಾಡ್ತಾ ಇದ್ದ. ಈ ಕ್ರಮದಿಂದ ನೀನು ಒಳ್ಳೆಯ ಗುರುವಿನಿಂದ ವಿದ್ಯೆಯನ್ನು ಕಲಿತಿದ್ದೀ ಎಂಬುದು ನನಗೆ ಅರ್ಥ ಆಯಿತು. ಇದೆಲ್ಲ ನಮ್ಮ ವಂಶದಿಂದ ಬಂದದ್ದು ನಮಗೆ. ಕುಮಾರ, ವಯಸ್ಸಿಗೆ ಮೀರಿದ ಮಾತಾಯಿತು. ಮಾನ್ಯರನ್ನು ಅವಮಾನ ಮಾಡಬಾರದು. ಹೌದಾ? ಮಾನ್ಯರಿಗೆ ಮರ್ಯಾದೆಯನ್ನು ಕೊಟ್ಟರೆ ಹಿರಿಯರಾದವರಿಗೆ ಶ್ರೇಯಸ್ಸು ಎಂಬುದು ನಿನಗೆ ಗೊತ್ತಿರಬೇಕು. ಗೊತ್ತಿದ್ದು ನೀನು ಅದನ್ನು ಮರೆತಾಗಿ ಮಾಡ್ತಾ ಇದ್ದಿ. ಅಪಹರಣ ಮಾಡಿದ್ದಿ ಅಂತ ನನ್ನ ಮೇಲೆ ಅಪವಾದವನ್ನು ಹೊರಿಸು. ಸತ್ಯ ತಾನೆ? ಯಜ್ಞದುರಗವನ್ನು ನಿನ್ನ ಕೈಯಿಂದ ಅಪಹರಣ ಮಾಡುವಷ್ಟು ನಾನು ದುರ್ಬಲನಲ್ಲ. ಯುದ್ಧವನ್ನೇ ಮಾಡಿ ಯಜ್ಞಾಶ್ವವನ್ನು ಬಲತ್ಕಾರಪೂರ್ವಕವಾಗಿ ಎಳೆದುಕೊಳ್ಳುವಷ್ಟು ಸಾಮರ್ಥ್ಯ ನನ್ನಲ್ಲಿ ಉಂಟು. ಜನಹಾನಿ ಮಾಡಬಾರದು, ಸಾಧನಾ ಸಂಪತ್ತನ್ನು ಹಾಳು ಮಾಡದು. ಒಂದು ಯುದ್ಧ ಆದರೆ ಒಂದು ರಾಷ್ಟ್ರಕ್ಕೆ ಬೆಳವಣಿಗೆಗೆ ಎಷ್ಟು ವರ್ಷ ಹಿಂದೆ ಹೋಗ್ತದೆ. ಇದೆಲ್ಲ ದೇವತೆಗಳಾದಂತ ನಾವು ಯೋಚಿಸಬಹುದು. ಅದೇ ಮಳೆಯಿಂದ ಬೆಳೆ, ಬೆಳೆಯಿಂದ ಜೀವನ, ಜೀವರಾಶಿಗಳು. ಹಾಗಾದ್ರೆ ಆ ಬೆಳೆ ಬರಬೇಕಾದ್ರೆ, ಮಳೆ ಬರಬೇಕಾದ್ರೆ ಯಜ್ಞ. ನೀವು ಮಾಡಿದ್ದೇನು? ಯಜ್ಞ. ಯಜ್ಞ ಎಂಬುದು ಸತ್ಕರ್ಮ ಎಂಬ ಹೇಳ್ತಾ ನೀವು ನನ್ನ ಸ್ಥಾನವನ್ನೇ ಅಭದ್ರಗೊಳಿಸಿದೆ. ಅಪಹರಣ ನಿಮ್ಮಲ್ಲಿಂದಲೇ ಆಗಿದೆ. ಶತಕೃತವನ್ನು ಮಾಡುವಂತಹ ಉದ್ದೇಶದಿಂದ ದೊರಕುವಂತಹ ಫಲ ಯಾವುದು? ದೇವಪಟ್ಟ. ದೇವಪಟ್ಟಕ್ಕೆ ತ್ರಿಮೂರ್ತಿಗಳು ಒಂದು ಕಲ್ಪದ ತನಕ ನನಗೆ ಕೊಟ್ಟಿದ್ದಾರೆ. ನಾನು ಶತಮಣ್ಣಿ, ಆದುದರಿಂದ ನನಗೆ ಕೊಟ್ಟಿದ್ದಾರೆ. ಅದನ್ನೇ ಅಪಹರಣ ಮಾಡುವಂತಹ ನೀವು ನಿನ್ನ ನಾಲಿಗೆಯನ್ನು ನಿನ್ನೆ ಅಲ್ಲೇ ಕಟ್ಟಿಕೊಂಡಾಗ ನೋವಿನಿಂದ ಎದುರಿನವನಿಗೆ ಬೈಯುವುದಲ್ಲ ಮಾರಾಯ. ನಿನ್ನ ತಪ್ಪನ್ನು ನೀನು ಒಪ್ಪಿಕೋ. ಆದುದರಿಂದ ನನಗೆ ಅವಮಾನ ಮಾಡಿದೆ, ಶರಣಾಗಿ ಕ್ಷಮೆ ಕೇಳು. ಇಲ್ಲದಿದ್ದರೆ ನಿನ್ನದಾದಂತಹ ಒರಟು ಬುದ್ಧಿಯಿಂದ ಬಾಲತನವನ್ನು ತೋರಿಸಿದೆ ಅಂತ ಅಲ್ಲದೆ ಎಲ್ಲ ಇಂದ್ರ ಶಕ್ತಿ ಅಂದ್ರೆ ಏನಂತ ಬಾಲತನ ಅಂತ ಎಣಿಸಿದ್ಯಾ ನೀನು? ಮತ್ತೆ ನೀನು ಮಾತ್ರ ಕಳ್ಳರ ಹಾಗೆ ಅಪಹರಿಸ್ತಾ ಇದ್ದಿ. ಅಯ್ಯ, ನಮ್ಮ ವಂಶಜರು ಯಾರೆಲ್ಲ ಇದ್ದಾರೆ ಅವರ ಯೋಗ್ಯತೆ ಏನು ಅಂತ ನಿನಗೆ ಗೊತ್ತಿರುವುದು. ಕಕುಸ್ತನೆಂಬವನು ನಿನಗೆ ಉಪಕಾರವನ್ನು ಮಾಡಿದವನು. ನೀನು ವಾಹನನಾಗಿ ಅವನಿಗೆ ಸಹಕರಿಸಿ ದೇವಲೋಕಕ್ಕೆ ಶತ್ರುಗಳಾಗಿದ್ದವರನ್ನೆಲ್ಲ ಸಂಹರಿಸಿದ ಕಥೆ ನಿನಗೆ ಗೊತ್ತಿರುವುದು. ಹಾಗಿದ್ರೆ ಆ ವಂಶಜರ ಬಾಲ ಅಂತ ನೀನು ತಿಳಿಬೇಕಿತ್ತು. ವಿನಃ ನನ್ನನ್ನು ವಿರೋಧಿ ಅಂತ ನೀನು ಭಾವಿಸ್ತಾ ಇದ್ದೀನಿ. ಎಲ್ಲ ನಿನ್ನಲ್ಲಿ ಹೆಚ್ಚು ಮಾತಿಲ್ಲ. ಯಾಕೆಲ್ಲ ನನ್ನ ಈ ಆಯುಧಗಳಿಗೆ ಬಾಲದನ ಉಂಟು ಎಂಬುದನ್ನು ಪರೀಕ್ಷಿಸಬೇಕಲ್ಲ. ಹಾಗಾಗಿ ಶರವೊಂದನ್ನು ಪ್ರಯೋಗಿಸಿ ನಿನ್ನ ಸಿಂಗಿನಿಯನ್ನು ಕತ್ತರಿಸಿದ್ದೇನೆ. ತ್ರಿದ
ದುಷ್ಟರನ್ನು ಸಂಹರಿಸುವುದಕ್ಕೆ ಮಾತ್ರ. ನಾನೇನು ದುಷ್ಟನಲ್ಲ ಎಂಬುದು ಈಗ ಸಾಬೀತಾಯ್ತಲ್ಲ. ಎಲ್ಲ ವಜ್ರಾಘಾತಕ್ಕೆ ಈವರೆಗೆ ಯಾರಾದರೂ ಬದುಕಿ ಇದ್ದವರು ಇದ್ದಾರೆ. ಹಾಗಾಗಿ ಎದ್ದು ಬಂದಿದ್ದೇನೆ ನೋಡು. ನನ್ನಲ್ಲಿರುವಂತಹ ದಿವ್ಯಾಸ್ತ್ರಗಳ ಪ್ರತಿಭೆ ಏನು ಅಂತ ನಿನಗೆ ಗೊತ್ತಿಲ್ಲ. ಅದಕ್ಕಾಗಿಯೋ ದಿವ್ಯ ಶರವನ್ನು ತೆಗೆದಿದ್ದೇನೆ. ನಾನು ಹೇಳುವಂತ ಅರ್ಥಪೂರ್ಣವಾದಂತ ಭವಿಷ್ಯತ್ತಿಗೆ ಒಳ್ಳೆಯದಾದಂತಹ ಮಾತುಗಳನ್ನು ಏನು ನನ್ನ ವಜ್ರಘಾತದಿಂದ ಉಳಿದೆ ಅಂತಾದ್ರೆ ಪ್ರಪಂಚಕ್ಕೆ ನೀನು ಬೇಕು ಅಂತ, ಮೂರು ಲೋಕಕ್ಕೂ ನಿನ್ನದಾದಂತಹ ದೇಹಶಕ್ತಿಯಾಗಲಿ ಬುದ್ಧಿಶಕ್ತಿಯಾಗಲಿ ಮಾತ್ರವಲ್ಲ ಈ ವಿದ್ಯಾಶಕ್ತಿಯಾಗಲಿ ಅಗತ್ಯ ಉಂಟು ಎಂಬುದೇ ನಿನ್ನ ವಂಶ ಯಾವುದು. ನೀನು ಪ್ರಸ್ತಾವನೆಯನ್ನು ಆಗಲೇ ಹೇಳಿದಿ. ಕಪುಸ್ತನ ಕಥೆಯನ್ನು ಮಹನೀಯನಾದಂತಹ ನಿನ್ನ ಹಿರಿಯನಾದಂತಹ ಶಶಾದನ ಮಗನಾದಂತಹ ಒಂದು ಕಾಲಕ್ಕೆ ಅಸುರರ ದಾಳಿ ದೇವಲೋಕಕ್ಕೆ ಆದಾಗ ಅವರ ಸಹಾಯವನ್ನು ನಾವು ಯಾಚಿಸಿದ್ದೇವೆ. ಆ ಕಾಲಕ್ಕೆ ಒಂದು ನಿಬಂಧನೆಯನ್ನು ಇಟ್ಟ. ನೀನು ವಾಹನವಾಗಿ ಬರುವುದಿದ್ರೆ, ಸುರೇಂದ್ರನಾದಂತಹ ನೀನು ವಾಹನವಾಗಿ ಬರುತ್ತಿದ್ರೆ ನಾನು ಯುದ್ಧಕ್ಕೆ ಸಹಾಯಿಯಾಗಿ ಬರುತ್ತೇನೆ. ವೃಷಭ ರೂಪವನ್ನು ಧರಿಸಿ ನಾನು ಅವರ ವಾಹನವಾದಾಗ ನನ್ನ ಹಿಡಿಲಿನ ಮೇಲೆ ಕುಳಿತುಕೊಂಡು ದೇವಲೋಕಕ್ಕೆ ಬಂದಂತಹ ಗಂಟಕವನ್ನು ನಿರ್ವಿಘ್ನವಾಗಿ ನಿವಾರಿಸಿ ಕೊಟ್ಟಂತಹ ಮಹನೀಯ ಮಹಾತ್ಮ, ಅವರ ವಂಶದಲ್ಲಿ ಹುಟ್ಟಿಕೊಂಡಂತಹ ನೀವೆಲ್ಲರೂ ಆ ವಂಶದ ಬಾಲ ನಾನು. ಆದ್ದರಿಂದ ಆ ಬಾಲವನ್ನು ಬೆಳೆಯಲಿಕ್ಕೆ ಬಿಡುವುದು ಹೊರತು ಬಾಲವನ್ನು ಕತ್ತರಿಸುವುದಕ್ಕೆ ನಾವು ಅದೇ ಎಚ್ಚರಿಸುತ್ತಿದ್ದೀನಿ. ನಮ್ಮ ಆಯುಧವು ತುಂಡರಿಸುವುದಿಲ್ಲ ಅದನ್ನು. ಆದ್ದರಿಂದ ನಿನ್ನ ಮೇಲೆ ಮೆಚ್ಚಿದ್ದೇನೆ. ನಿನ್ನ ಅಪ್ಪನಾದಂತಹ ದಿಲೀಪನೂ ನಮಗೆ ಸಹಾಯ. ನಿಮ್ಮ ವಂಶದಿಂದ ಅನೇಕವಾಗಿ ಬಳುವಳಿಯಾಗಿ ನಾವು ಪಡೆದಿದ್ದೇವೆ. ಈಗ ನಿನ್ನ ಮೇಲೆ ಮೆಚ್ಚುಗೆಯಾಗುವುದರಿಂದ ಒಳಗೊಡುವ ಜಾಗದಲ್ಲಿ ನಾನು ಇದ್ದುದರಿಂದ ನೀವೆಲ್ಲ ನಮ್ಮನ್ನು ಸ್ವಾಮಿಗಳು ಅಂತ ಪೂಜೆ ಮಾಡುವುದರಿಂದ ನಿನಗೆ ಏನು ಬೇಕು ಯಜ್ಞಾಶ್ವವನ್ನು ಒಂದನ್ನು ಉಳಿದು ನಿನಗೆ ಏನು ಬೇಕು ಭವಿಷ್ಯದ ಭದ್ರತೆಗೆ ಕೊಡ್ತೀಯ ನೀನು, ಅನುಗ್ರಹಿಸ್ತೀಯ ನೀನು. Wow.
ನನ್ನಲ್ಲಿ ಒಂದು ಸಮಸ್ಯೆ ಮೂಡಿದ್ದು ಹೌದು. ಇಷ್ಟು ಕೃತಜ್ಞ ಯಾಕೆ ಆಗ್ತಾನೆ ದೇವೇಂದ್ರ? ನಮ್ಮ ವಂಶಜರಿಂದ ಉಪಕೃತನಾದವನು ನಮಗೆ ಯಾಕೆ ವಿರೋಧಿ ಆಗ್ತಾನೆ? ಯಜ್ಞ ವಿರೋಧಿ ಆಗ್ತಾನೆ. ಯಜ್ಞ ವೇದಿಕೆಗೆ ಪ್ರಧಾನನೇ ನೀನು. ಹಾಗಾಗಿ ಇಂದ್ರಾಯ ಸ್ವಾಹ ಅಂತ ನಿನ್ನನ್ನು ನಾವು ಕರೆಯುವ. ಯಜ್ಞದ ಉದ್ದೇಶ ಏನು ಉಂಟು ಅದನ್ನು ಅನುಗ್ರಹಿಸುವವನು ನೀನು. ಹಾಗಾಗಿ ಆ ಯಜ್ಞದ ಯಾವ ಫಲ ಉಂಟು ಅದನ್ನು ನೀನು ಅನುಗ್ರಹಿಸ್ತೀಯ ಅಂತ ಆದ್ರೆ ಈ ಅಶ್ವಮೇಧದ ಅಗತ್ಯ ನಮಗೇನು ಇಲ್ಲ, ಈ ಕುದುರೆಯ ಅಗತ್ಯ ಏನೂ ಇಲ್ಲ. ಈ ಕುದುರೆಯನ್ನು ಹಿಂಬಾಲಿಸಿ ನಿರ್ದೇಶಗಳನ್ನು ಸಂಚರಿಸಿ ಕಟ್ಟ ಕಡೆಗೆ ಯಜ್ಞ ವೇದಿಕೆಯಲ್ಲಿ ಹೇಗೆ ಅದು ವಿನಿಯೋಗ ಆಗ್ತದೋ ಅದೇ ರೀತಿಯಲ್ಲಿ ವಿನಿಯೋಗಿಸಿ ಕಟ್ಟ ಕಡೆಗೆ ಸಿಗುವಂತಹ ಆ ಫಲವನ್ನು ನೀನು ಅನುಗ್ರಹಿಸಲಿ ಅಂತಾದ್ರೆ ನನಗೆ. ಆದರೆ ಹೀಗಲ್ಲ, ನಿನ್ನ ಅನುಗ್ರಹವನ್ನು ನಾವು ಬಯಸ್ತೇವೆ. ನಮ್ಮ ಅಪ್ಪನಿಗೆ ನೀನು ಕಾಣಿಸಿಕೊಳ್ಳಬೇಕು. ಅವನೆದುರು ಪ್ರೊಟೆಕ್ಷನ್ ಆಗಿ ಬಂದು ಇದು ನಿನ್ನ ಇಷ್ಟಾರ್ಥವನ್ನು ನಾನು ಈಡೇರಿಸುತ್ತೇನೆ, 100 ಅಶ್ವಮೇಧದ ಫಲವನ್ನು ನಿನಗೆ ಅನುಗ್ರಹಿಸುತ್ತೇನೆ ದಿಲೀಪ ಮಹಾರಾಜ ಅಂತ ನೀನೆ ಹೇಳಿದ್ರೆ ಅದಕ್ಕಿಂತ ಮೇಲೆ ನಮಗೆ ಪ್ರೊಟೆಕ್ಷನ್ ಆಗಿ ನೀನೇ ಬಂದ ಮೇಲೆ ಮತ್ತು ಮಾತುಂಟೆ ಅಷ್ಟು ಮಾಡ್ತಿ ಅಂತಾದರೆ ನನ್ನ ಒಪ್ಪಿಗೆ. ಲೇಸ್ ಲೇಸ್ ಅಲ್ಲ, ಅವನಿಗೆ ದರ್ಶನವನ್ನು ಕೊಟ್ಟು ಈ ದಿವ್ಯಾನುಗ್ರಹವನ್ನು ಮಾಡ್ತೇನೆ. ಇಲ್ಲಿಗೆ ಬರಬೇಕಿದ್ರೆ ನಿಮಗೆ ವಿಶಿಷ್ಟವಾದಂತಹ ಧಾರ್ಮಿಕ ವಿಧಿವಿಧಾನಗಳ ಮೂಲಕ ಆಹ್ವಾನಾದಿಗಳು ಆಗಬೇಕು. ಅದು ಯಾವುದನ್ನು ಇಚ್ಛಿಸದೆ ನೀನಾಗಿ ನೀನು ಧರೆಗಿಳಿದು ಬಂದೆಯಲ್ಲ ಸ್ವಾಮಿ, ಸಂತೋಷವಾಯಿತು. ದಿಲೀಪ ಮಹಾರಾಜ, ನೀನು ಧನ್ಯಾತ್ಮನು ಹೌದು, ಪುಣ್ಯಾತ್ಮನು ಹೌದು. ಬದುಕಿನ ಸಾರ್ಥಕತೆಯನ್ನು ಕಂಡವ ನೀನು, ಬದುಕಿನ ತಿರುಳನ್ನು ಹುಟ್ಟವನು. ರಘುವಿನಂತ ಮಹಾತ್ಮನ ತಂದೆಯಾಗಿ ನಿನ್ನ ಪಿತೃಸ್ಥಾನವನ್ನು ಅಲಂಕರಿಸಿ ಪುತ್ರವಂತ ಎಂಬ ನಾಮಕ್ಕೆ ನೀನು ಅನ್ವರ್ಥವಾಗಿ ಸಾರ್ಥಕಗೊಳಿಸಿ ಅವನನ್ನು ಕಂಡು ನಾನು ಇಲ್ಲಿಗೆ ಬಂದೆ. ಈಗ ನೀನು ಶತಕ್ರತುವನ್ನು ಮಾಡ್ತಾ ಇದ್ದೀನಿ. ಆ ಶತಕ್ರತು ಏನುಂಟು, ಅದರ ಫಲ ಏನುಂಟು ಅದನ್ನು ನಾನು ಈಗಲೇ ನಿನಗೆ ಕೊಡ್ತೀನಿ. ಧನ್ಯನಾದೆ ನಾನು. ನಿನ್ನಲ್ಲಿ ನಿಗ್ರಹಾನುಗ್ರಹ ಸಾಮರ್ಥ್ಯ ಇದೆ, ಹಾಗಾಗಿ ನಿನ್ನಲ್ಲಿ ಕೇಳ್ತಾ ಇದ್ದೆ. ಒಳಿತು ಎನ್ನುವಂಥದ್ದು ಅದು ಸಿದ್ಧಿಯಾಗುವ ನಿರೀಕ್ಷೆ ಮಾತ್ರ ನಮಗಿರ್ತದೆ, ಸಿದ್ಧಿ ಆಗಬೇಕೆಂದೇನೂ ಇಲ್ಲ. ಅಂತಹ ಒಳಿತು ನಿನ್ನ ದರ್ಶನದಿಂದ ನನಗೆ ಸಿದ್ಧಿಗೊಂಡಿದೆ. ಇದಕ್ಕಿಂತ ಬಹುದೊಡ್ಡ ನಿರೀಕ್ಷೆ ಮತ್ತಿನ್ನೇನಿದೆ ಈ ದಿಲೀಪನಿಗೆ? ಹಾಗಾಗಿ ಯೋಚಿಸುತ್ತಾ ಇದ್ದೇನೆ, ಏನು ಯಾಗ ಪೂರ್ಣಾಹುತಿಗೆ ಪೂರ್ವಭಾವಿಯಾಗಿ
ನಾನು ಯಾವ ಉದ್ದೇಶವನ್ನಿಟ್ಟುಕೊಂಡು ಯಾಗ ಪ್ರವರ್ತನಾಗಿದ್ದೇನೆ ಆ ಪರಿಪೂರ್ಣವಾದಂತಹ ಫಲವನ್ನೇ ನೀನು ಅನುಗ್ರಹಿಸುತ್ತೀಂತಾದರೆ ತಂದೆ, ಇನ್ನು ಬದುಕಿನಲ್ಲಿ ಮತ್ತಿನ್ನೇನಿದೆ ಹೇಳು. ಆದರೆ ಒಂದಿದೆ, ಕೇವಲ ನಂದಿನಿ ಎನ್ನುವಂತಹ ಮಾತೃ ಸದೃಶ್ಯಳಾದಂತಹ ಒಂದು ಗೋವಿನಿಂದ ನಮಗೂ ಸ್ವರ್ಗಕ್ಕೂ ವಿಶಿಷ್ಟವಾದಂತಹ ನಂಟು ಬೆಸೆಯಲ್ಪಟ್ಟಿತು. ನಾನು ನನ್ನ ಮಡದಿಯಾದಂತಹ ಸುದಕ್ಷಿಣೆ ಆ ಕ್ಷೀರವನ್ನು ಪಾನ ಮಾಡಿದೆ. ಹುಟ್ಟಿದ ಮಗ ಫಲವಿಶೇಷವಾಗಿ ಹುಟ್ಟಿದ. ಅನಿವಾರ್ಯ ಸಂದರ್ಭದಲ್ಲಿ ನಂದಿನಿಯನ್ನು ಸ್ಮರಿಸಬೇಕಾಯಿತು ರಘು. ನೀನು ಒಲಿದು ಬಂದೆ ಪ್ರಭು. ಹಾಗಿದ್ದರೆ ನಂದಿನಿಯೇ ಕಾರಣವಾಗಿ ಬಹುಶಃ ಈ ಪ್ರಕರಣ ಮುಂದುವರಿಯಿತು ಅಂತ ನಾನು ಭಾವಿಸುತ್ತೇನೆ. ಒಟ್ಟಿನಲ್ಲಿ ಸತ್ಶಕ್ತಿಗಳು ಪ್ರಪಂಚದ ಎಲ್ಲ ವಿಷಯಗಳನ್ನು ನಿಯಂತ್ರಿಸುತ್ತಾರೆ, ಅದನ್ನು ಅನುಗ್ರಹಿಸುತ್ತಾರೆ ಅಂತಾದರೆ ಅದಕ್ಕೆ ನನಗಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ. ಯಾವಾಗ ನೀನು ಪರಿಪೂರ್ಣವಾದಂತಹ ಮನಸ್ಸಿನಿಂದ ಈ ಶತಯಾಗದ ಪೂರ್ಣ ಫಲವನ್ನು ಈಗಲೇ ಕೊಡ್ತೇನೆ ಅಂತ ಹೇಳ್ತಿಯಾದ ಮೇಲೆ ಇನ್ನು ನನಗೂ ಅವಸರ ಯಾವಾಗ ಆ ಪುಣ್ಯವನ್ನು ನಾನು ಸೂರೆಗೊಳ್ಳುತ್ತೇನೆ ಈ ನಿರೀಕ್ಷೆ ನನಗಿದೆ. ಹಾಗಾಗಿ ನನ್ನ ಆಯು ಪ್ರಮಾಣ ಇನ್ನು ಎಷ್ಟಿದೆ ಅಂತ ಹೇಳುವುದೇ. ಪರಮದಾಸಿಯೇ, ಒಳ್ಳೆಯ ಮಾತಿ. ಯಾಕಂತ ಹೇಳಿದ್ರೆ ಸಾವಿಗೂ ಏಸುವವರು ಮರಣಕ್ಕೆ ಭಯ ಪಡ್ತಾರೆ. ಮರಣ ಅಂತ ಹೇಳಿದ್ರೆ ಕೆಲವರು ಹಿಂಜರಿತಾರೆ. ಆದರೆ ನಿನ್ನ ಮನಸ್ಸು ಸ್ಥಿರವಾಗಿ ಮರಣವೆಂಬುದು ಅನಿವಾರ್ಯವಾಗಿ ಬರುವಂತಹದ್ದು, ಅದಕ್ಕೆ ತಲೆಬಿಸಿ ಮಾಡಬೇಕಾದಂಥ ಅಗತ್ಯ ಇಲ್ಲ ಅಂತ ಮಾಡುವುದು ಆಚರಣೆಯಲ್ಲಿ ತೋರಿಸುವಂತಂದ್ರೆ ಅದು ಮಹಾತ್ಮನಾದವನಿಗೆ ಮಾತ್ರ. ನಿನ್ನ ಆಯುಷ್ಯು ಅಂತ ಹೇಳಿದರೆ ಒಂದು ಮುಹೂರ್ತ ಇಲ್ಲಿ. ಓಹೋ, ಆದರೆ ಹೇಳಿದ ಹಾಗೆ ಪೂರ್ಣ ಫಲವನ್ನು ನೀನು ಕೊಡುತ್ತಿ ಅಂತಾದರೆ ಪ್ರಭುವೇ, ಆ ಫಲ ಇಲ್ಲಿಯಲ್ಲ, ಅದು ಸ್ವರ್ಗದಲ್ಲಿ ಆ ದೇವ ಸದಸ್ಸಿನಲ್ಲಿ ನಾನು ಆ ಪೀಠವನ್ನು ಅಲಂಕರಿಸುವುದು. ಅದಕ್ಕೆ ಬೇಕಾಗಿ ಉತ್ಸಾಹ, ಅದಕ್ಕೆ ನಿನ್ನಲ್ಲಿ ಕೇಳಿಬಿಟ್ಟೆ ಮುಹೂರ್ತ, ನಿನ್ನಿಂದ ಬಂದ ಉತ್ತರ ಮುಹೂರ್ತ ಕಾಲ. ಹಾಗೂ ಒಂದು ವಿಷಯ ಹೇಗೆ ಅಂತ ಕೇಳಿದ್ರೆ ಇದನ್ನು ಸಾಧಿಸುವುದು ನಾನು ಹೇಳೋಣ. ಅದನ್ನು ಸಾಧಿಸಬೇಕಲ್ಲ. ನನಗೆ ಬೇಕಾದ್ದೇನು ಸ್ವರ್ಗೀಯವಾದಂತಹ ಸ್ಥಾನಮಾನ, ಮುಂದೆ ಮತ್ತೊಂದಿದೆ. ಅದನ್ನು ಹೇಗೆ ಸ್ವಾಮಿ ನಾನು ಪಡೆಯಲಿ? ದೊರೆ, ಸಂಸಾರ ಮೋಕ್ಷದ ಕವಾಟ ಇರುವುದು ಮನಸ್ಸಿನ ನಿರ್ಮೋಹತ್ವ, ನಿಶ್ಚಲ ತತ್ವದಲ್ಲಿ. ಇದು ಧ್ಯಾನದಲ್ಲಿ ಲಭ್ಯವಾಗಿದೆ. ಈ ಮುಹೂರ್ತ ಕಾಲದಲ್ಲಿ ಧ್ಯಾನಸ್ಥನಾಗಿ ಶ್ರೀಹರಿಯ ಪದಾಂಬುಜವನ್ನು ನೀನು ನೆನೆಯುತ್ತಾ ಇರು, ನಿನಗೆ ಮೋಕ್ಷ ಲಭಿಸುತ್ತದೆ. ಶುಭವಾದ. ಧನ್ಯೋಸ್ಮಿ, ಧನ್ಯೋಸ್ಮಿ, ಧನ್ಯೋಸ್ಮಿ. ಕುಮಾರ, ಜನಕ ತಂದೆಯ ಕುಮಾರ. ಹೌದು. Yeah.
ಮಾಡಿದಂತಹ ನನ್ನ ಬದುಕು ಸಾರ್ಥಕತೆಯ ಎತ್ತರಕ್ಕೆ ಏರಿಬಿಟ್ಟಿದೆ. ಇದೊಂದು ವಿಷಯ ಇದೆ. ಸದಾ ನಮ್ಮ ಯೋಚನೆ ಏನಿತ್ತು ಅದನ್ನು ಸಾಧಿಸುವುದಕ್ಕೆ ಪಡೆಯುವುದಕ್ಕೆ ಪೂರಕವಾದಂತಹ ವಾತಾವರಣವನ್ನೇ ನೀನು ನಿರ್ಮಿಸಿಬಿಟ್ಟೆ. ಯಾಕಂದ್ರೆ ಬಹುಶಃ ಸೂರ್ಯವಂಶದ 7 ತಲೆಮಾರಿನ ಹಿರಿಯರು ನಿನ್ನ ಈ ಕೃತಿಯಿಂದ ಧನ್ಯರಾಗಿದ್ದಾರೆ. ಆ ಮೂಲಕವಾಗಿ ಧನ್ಯತೆ ನಿನ್ನಲ್ಲಿಯೂ ಬರ್ತದೆ. ಈ 2 ಧನ್ಯತೆಗಳ ನಡುವೆ ನನ್ನಂತಹ ಒಂದು ಧನ್ಯತೆ, ನಾನು ಧನ್ಯನಾಗಬೇಕು. ಕುಮಾರ, ನೀನು ಈವಾಗಲೇ ಧನ್ಯನಾಗಿದ್ದೀಯ. ನಿನ್ನ ಕಾರಣದಿಂದಲಾಗಿ 7 ಮಂದಿ ಅಥವಾ 7 ತಲೆಮಾರು ಧನ್ಯವಾಗಿದೆ. ಈಗ ಆಗಬೇಕಾದ್ದು ಧನ್ಯತೆ ನನಗೆ ಮಾತ್ರ. ಅದಕ್ಕೆ ಬೇಕಾಗಿ ಗಂಧ ಇನ್ನು ತಡ ಮಾಡುವ ಹಾಗಿದೆ. ಹಾಗಾಗಿ ನಿರ್ಮೋಹಿಯಾಗುವುದಕ್ಕೆ ಬಯಸಿದ್ದೇನೆ. ನಿರ್ಮೋಹಿಯಾಗುವುದರ ಮೂಲಕವಾಗಿ ನಿಶ್ಚಲ ತತ್ವವನ್ನು ಸಾಧಿಸುವುದಕ್ಕಾಗುತ್ತದೆ ಗಂಧ. ಹಾಗೆ ನಿರ್ಮೋಹಿಯಾಗುತ್ತಾ ನಿಶ್ಚಲ ತತ್ವದ ಒಳಗೆ ಕುಳಿತು ನನಗೇನು ಬೇಕು? ಓಂ ನಮೋ ಭಗವತೆ ವಾಸುದೇವ, ನಾರಾಯಣ ನಾರಾಯಣ ಎನ್ನುತ್ತಾ ಮೋಕ್ಷದ ಕಡೆ ಗಾಮಿಸುವುದಕ್ಕೆ ನಾನು ಜ್ಞಾನಾಸಕ್ತನಾಗಿ ಬಿಡುತ್ತೇನೆ ಗಂಧ. ಜನಕ, ನೀವು ಪರಮಪದವನ್ನು ಸೇರುವುದಕ್ಕೆ ಸಿದ್ಧರಾಗಿದ್ದೀರಿ. ನಿಮ್ಮ ಹೃದಯದಲ್ಲಿ ಏನು ಆಸೆ ಇತ್ತು ಅದು ಈಡೇರಿತು ಅಂತ ನಾನು ಭಾವಿಸ್ತೇನೆ. ದೈವಾನುಗ್ರಹ ನಿಮಗಾಯಿತು. ನಿಮ್ಮ ಒಳ್ಳೆಯತನಕ್ಕೆ ಸಿಕ್ಕಿದಂತಹ ಒಂದು ಸುದ್ಗತಿಯನ್ನು ಈವರೆಗೆ ನಿಸ್ವಾರ್ಥದಿಂದ ಬದುಕಿ ಪ್ರಪಂಚದ ಸೇವೆಯನ್ನು ಮಾಡುತ್ತಾ ನೀವು ಬೆಳೆದರು. ಈ ಲೋಕದ ಸೇವೆಯನ್ನು ಮಾಡುವುದೇ ನಮ್ಮ ಜೀವನದ ಪರಮ ಗುರಿಯಾಗಿರಲಿ. ಯಾವನು ಲೋಕ ಸೇವೆಯನ್ನು ಮಾಡುತ್ತಾ ಈ ಪ್ರಪಂಚ ಎಂಬ ಫಲದ ಅಪೇಕ್ಷೆ ಇಲ್ಲದೆ ಲೋಕವನ್ನು ರಕ್ಷಣೆ ಮಾಡುತ್ತಾ ಅಂತವನಿಗೆ ಸಿಗಬೇಕಾದಂತಹ ಪರಮ ಗತಿಯಾಗುವುದು. ಒಂದು ವಿಷಯ ಇದೆ. ಲೋಕ ಸೇವೆ ಎಂದಾಗ ನನಗೆ ಅರ್ಥವಾಯಿತು. ಈ ಸೇವಾ ಕೈಂಕರ್ಯ ನನ್ನ ತಲೆಗೆ ನನ್ನ ಹಿಂದಿನ ತಲೆಮಾರಿನಿಂದ ಬಂದಿತ್ತು. ನೀನು ಮುಂದುವರಿಸಬೇಕಲ್ಲ. ನಿನಗಾದದ್ದು ಕೇವಲ ಯುವರಾಜ ಪಟ್ಟಾಭಿಷೇಕಕ್ಕೆ ಬೇಕಾಗಿ, ನಿಜ ಪಟ್ಟಾಭಿಷೇಕವಾಗುವುದಕ್ಕೆ ಬೇಕಾಗಿ ವಸಿಷ್ಠರಿಗೆ ಮುಹೂರ್ತವನ್ನು ನಿರ್ಧರಿಸುವುದಕ್ಕೆ ಹೇಳಿದ್ದೇನೆ. ಅದಕ್ಕೆ ಪೂರಕವಾಗಿ ಬೇಕಾದಂತ ಕಾರ್ಯಕ್ರಮಗಳು ನಡೆಯುತ್ತಿರುವಂತೆ ನಿನ್ನ ತಲೆಗೆರಡು ಮಂತ್ರಾಕ್ಷತೆಯನ್ನು ಹಾಕುತ್ತಾರೆ. ಅನಾಸಕ್ತನಾಗಿ ಹರಿಪದವನ್ನು ಸೇರುವುದಕ್ಕೆ ಒಳ್ಳೆಯ ವಿಚಾರ ಇದೆ. ನಮ್ಮ ಸೂರ್ಯ ವಂಶಜರು ಹೀಗೆಯೇ ನಡೆಯುತ್ತಾ ಇದ್ದರು. ಶಿಶುತನದಳು ಸಮಸ್ತ ವಿದ್ಯಾ ವ್ಯಸನಿಗಳು, ಯೌವನದಲ್ಲಿ ಅನುಭವದ ವಿಷಯಗಳು, ಮುಪ್ಪಿನಲ್ಲಿ ಮುನಿಮಾರ್ಗ ಅನುವರ್ತಿಗಳು, ಹಸು ಪರಿತ್ಯಾಗಗಳು, ಯೋಗದ ವಿಷಯ ಮಾಡುವವರು ಸೂರ್ಯ ಕುಲದ ರಸುಗಳು. ಹಾಗೆ ನೀವು ಕೂಡ ಹಸು ಪರಿತ್ಯಾಗವನ್ನು ಮಾಡುವಲ್ಲಿ ಯೋಗದ ಬೆಸುಗೆಯನ್ನು ಮಾಡಿದ್ದೀರಿ. ಸೂರ್ಯ ವಂಶಜರ ರಕ್ತ ನಿಮ್ಮ ಧಮನಿಗಳಲ್ಲಿ ಇರುವುದರಿಂದ ಈ ಸಂಸ್ಕಾರ ನಿಮಗೆ ತಾನಾಗಿ ಒದಗಿ ಬಂತು. ಕುಮಾರ, ಎಷ್ಟು ಜ್ಞಾನಿಯಾದಂತಹ ನಿನ್ನ ನುಡಿಗಳನ್ನು ಕೇಳಿದಾಗ ಮತ್ತೆ ನಾನಿಲ್ಲಿ ಇರಬೇಕು, ಯಾರಾಗಿ ಬಿಡ್ತೇನೆ. ಹಾಗೆ ಎಂಬುದಾಗಿ ಉಪದೇಶವನ್ನು ಮಾಡಿ ಪರಮ ಪದವನ್ನು
ನಮ್ಮ ಹಿರಿಯರ ಧ್ಯೇಯವೇ ಉದ್ದೇಶವೇ ಯಜ್ಞ. ಹಾಗಾಗಿ ವಿಶ್ವಯಾಗವೆಂಬಂತಹ ಬಹುದೊಡ್ಡ ಯಾಗವನ್ನು ಮಾಡಿದೆ. ಧರಣಿಪರ ಧರ್ಮವನ್ನು ಮುರಿದೆ. ನನ್ನಂತಹ ಆ ಕಪ್ಪ ಕಾಣಿಕೆಗಳನ್ನೆಲ್ಲ ಯೋಗ್ಯತೆ ಉಳ್ಳವರಿಗೆಲ್ಲರಿಗೂ ಸನ್ಮಾತ್ರರಿಗೆ ದಾನ ಮಾಡಿಕೊಟ್ಟಿದ್ದೇನೆ. ಎಲ್ಲರನ್ನೂ ಸಂತೃಪ್ತಿಗೊಳಿಸಿದ್ದೇನೆ. ಆ ಬುದ್ಧಿಗೆ ಸರಿಯಾಗಿ ಕೌಸ್ತನೆಂಬಂತಹ ಸ್ನಾತಕನೊಬ್ಬ ಒಂದು ದಾನವನ್ನು ಬೇಡ. ಹಸ್ತನಾಗಿದ್ದಂತಹ ನಾನು ಏನನ್ನು ಕೊಡಲಿ, ಎಲ್ಲವನ್ನೂ ದಾನ ಮಾಡಿಕೊಟ್ಟಾಗಿದೆ. ಆ ಹೊತ್ತು ಮುಂದೇನು ಎಂಬುದಾಗಿ ಯೋಚಿಸುವಾಗ ನನಗೆ ನೆನಪಾದದ್ದು ಕುಬೇರನ. ಸೇನಾ ಸಿದ್ಧತೆಯನ್ನು ಮಾಡಿಕೊಂಡು ಕುಬೇರನ ಅಲಗಾವತಿಗೆ ದಾಳಿ ಮಾಡಬೇಕು ಎಂಬುದಕ್ಕೆ ಹೊರಟಾಗಲೇ ಆ ಕುಬೇರನು ತಾನಾಗಿ ಬಂದು ಸುವರ್ಣವೃಷ್ಟಿಯನ್ನೇ ಸುರಿಸಿದ. ನನಗೆ ಎಷ್ಟು ಬೇಕೋ ಅಷ್ಟನ್ನು ಸ್ವೀಕರಿಸಿ ಬಾಕಿ ಉಳಿದದ್ದನ್ನೆಲ್ಲ ಕುಬೇರನಿಗೆ ಕೊಟ್ಟು ಕಳಿಸಿದೆ. ಆ ಕೌಸ್ತನೆಂಬ ಬ್ರಾಹ್ಮಣನಿಗೆ ಎಷ್ಟು ಬೇಕೋ ಅದನ್ನೆಲ್ಲವನ್ನು ಕೊಟ್ಟು ಅವನನ್ನು ಸಂತುಷ್ಟಪಡಿಸಿದೆ. ಸಂತೋಷಗೊಂಡಂತಹ ಆ ಬ್ರಾಹ್ಮಣನು ನನಗೆ ಆಶೀರ್ವಾದವನ್ನು ಮಾಡಿದ್ದಾನೆ. ಪ್ರಭು ಮಹಾರಾಜ, ನಿನ್ನ ಮನಸ್ಸಿನಲ್ಲಿ ಏನು ಉಂಟು? ವಂಶೋದ್ಧಾರಕನಾದ ಮಗನನ್ನು ಪಡೆಯಬೇಕು. ನಿಮ್ಮ ವಂಶದ ಆ ಕೊಂಡಿಯನ್ನು ಸೇರಿಸಿ ಸೂರ್ಯವಂಶ ಪುನರಪಿ ಮುಂದುವರಿಬೇಕಾಗಿದ್ದರೆ ಒಬ್ಬ ಸತ್ಪುತ್ರನ ಅಗತ್ಯ ಇದೆ. ಹಾಗಾಗಿ ಪರಮ ಸದ್ಗುಣಿಯಾದಂತಹ ಮಹಾವಿಕ್ರಮಿಯಾದಂತಹ ಮಗನನ್ನು ನೀನು ಪಡೆಯುತ್ತೀ ಎಂಬುದಾಗಿ ಆಶೀರ್ವಾದವನ್ನು ಮಾಡಿದೆ. ಅವನಿಂದ ಆಶೀರ್ವಾದವನ್ನು ಸ್ವೀಕರಿಸಿ ಅವರನ್ನು ಕಳುಹಿಸಿಕೊಟ್ಟು ಆಮೇಲೆ ನನ್ನ ಪಟ್ಟದ ರಾಣಿ ಶುಭ ಮುಹೂರ್ತದಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಗಂಡು ಮಗನಿಗೆ ಜನ್ಮವನ್ನು ಆ ಬ್ರಾಹ್ಮಿ ಮುಹೂರ್ತದಲ್ಲಿ ಹುಟ್ಟಿದ್ದರಿಂದ ಅಡೆನೆಂಬುದಾಗಿಯೇ ನಾಮಕರಣವನ್ನು ಮಾಡಿದೆ. ಅದು ಅವನಿಗೆ ಅಮರ್ಥ ನಾಮವಾಯಿತು. ಹಾಗಾಗಿ ಈ ಅಜಮಹಾರಾಜನ ಆಳ್ವಿಕೆಯಿಂದ ಸೂರ್ಯ ವಂಶ ಬೆಳೆದಲಿ, ಲೋಕಕ್ಕೆ ಮಂಗಳವಾಗಲಿ, ಲೋಕಕ್ಕೆ ನಿರ್ದೇಶಕರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಈ ರೀತಿಯಲ್ಲಿ ಹಠಾತ್ ಆದಂತಹ ಒಂದು ವ್ಯವಸ್ಥೆ ಮಾಡಿ ಮುಗಿಸಿದ್ದಾರೆ. ಆಕಾಶವಾಣಿಯ ಸದಾನಂದಗೌಡರು ಮತ್ತು ಎಲ್ಲ ಆಕಾಶವಾಣಿಯ ಸಿಂಗಪುರದವರು ಬಂದಿದ್ದಾರೆ. ಅವರಿಗೆಲ್ಲರಿಗೂ ನಾನು ವೈಯಕ್ತಿಕವಾಗಿ ನನ್ನ ಬಳಗದ ಪರವಾಗಿ ಅತ್ಯಂತ ಹಾರ್ದಿಕವಾಗಿ ಕೃತಜ್ಞತೆ ತಿಳಿಸಿ